ಉಡುಪಿಯ ಸ್ವಾಗತ ಗೋಪುರ ಬಳಿ ನಿರ್ಮಾಣದ ಹಂತದಲ್ಲಿದ್ದಂಥ ಮೀನುಗಾರರ ಶೆಡ್ ಒಂದನ್ನು ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿದೆ ಎಂಬ ಆರೋಪದ ಮೇಲೆ ನಗರಸಭೆ ಉರುಳಿಸಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 40 ವರ್ಷಗಳ ಹಿಂದೆ ಇಲ್ಲಿ ಮೀನು ಮಾರಾಟ ಮಾಡುವ ಮಹಿಳೆಯರ ಅನುಕೂಲಕ್ಕಾಗಿ ಶೆಡ್ ಒಂದನ್ನು ನಿರ್ಮಾಣ ಮಾಡಲಾಗಿತ್ತು. ಸ್ಥಳೀಯ ನಗರಸಭಾ ಸದಸ್ಯರಾದಂತಹ ಅಮೃತ ಕೃಷ್ಣಮೂರ್ತಿ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಶೆಡ್ ಅನ್ನು ನಿರ್ಮಾಣ ಮಾಡಿದ್ರು. ಆದರೆ ಶೆಡ್ ನಿರ್ಮಾಣ ಹಂತದಲ್ಲಿ ಇರುವಾಗಲೇ ಯಾವುದೇ ನೋಟಿಸ್ ಅನ್ನು ನೀಡದೆ ಉಡುಪಿ ನಗರಸಭೆ ಜೆಸಿಬಿಯನ್ನ ಬಳಸಿ ಶೆಡ್ ಅನ್ನು ಕೆಡವಿ ಹಾಕಿದೆ. ಇದರಿಂದ ನಗರಸಭೆಯ ವಿರುದ್ಧ ರೊಚ್ಚಿಗೆದ್ದ ಸ್ಥಳೀಯರು ಹಾಗೂ ರಿಕ್ಷಾ ಚಾಲಕರು ನಗರದ ಪ್ರತಿಷ್ಠಿತ ಕಟ್ಟಡಗಳಿಗೆ ಇಲ್ಲದ ಕಾನೂನನ್ನ ಹೇರಲಾಗ್ತಿದೆ ಎಂದು ಆರೋಪವನ್ನ ಮಾಡಿದ್ದಾರೆ. ದಶಕಗಳಿಂದ ಮೀನುಗಾರಿಕೆ ಮಹಿಳೆಯರಿಗೆ ಶೆಡ್ನ ನಿರ್ಮಾಣದ ಬೇಡಿಕೆಯನ್ನು ಇಡಲಾಗಿದ್ದು ಅದು ಈಡೇರಲಿಲ್ಲ. ಹೀಗಾಗಿ ತಾತ್ಕಾಲಿಕ ನೆಲೆಯಲ್ಲಿ ಶೆಡ್ ನಿರ್ಮಾಣಕ್ಕೆ ನಗರಸಭಾ ಸದಸ್ಯರಾದಂತಹ ಅಮೃತ ಕೃಷ್ಣಮೂರ್ತಿ ಮುಂದಾಗಿದ್ರು. ಆದರೆ ಕಟ್ಟಡ ಸಾಮಗ್ರಿಗಳನ್ನು ಬಳಸಿಕೊಳ್ಳಲು ಅವಕಾಶವಿಲ್ಲದಂತೆ ಶೆಡ್ ಅನ್ನ ಕೆಡವಿ ಹಾಕಲಾಗಿದ್ದು ನಗರಸಭೆಯ ಅಮಾನವೀಯ ಕೃತ್ಯದ ಬಗ್ಗೆ ಸ್ಥಳೀಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ಡರ್ ಕಾಪಿ ತೋರಿಸಿ ಯಾಕಿಲ್ಲ? ನಾನು ಫಿಶ್ ಮಾರ್ಕೆಟ್ 4 ಮಂದಿಗೆ ಒಳ್ಳೇದು, ಅಲ್ಲಿ ಮಾತಾಡ್ಸಲ್ಲ ಬೇಡ ನಮ್ಗೆ. ಆರ್ಡರ್ ತೋರಿಸಿ ನಾವು ಪಬ್ಲಿಕ್ ಪ್ಲೇಸ್ ಮೀನ್ ಮಾರ್ಕೆಟ್ ಮಾಡುವಂತದ್ದು ಅದನ್ನ ಹೇಳಿ. 20 ವರ್ಷದಿಂದ ನೋಟಿಸ್ ಮಾಡಿಯಲ್ಲ, ಕಾನೂನು ನಿಮ್ಗೆ ಗೊತ್ತಿಲ್ಲ, ನೋಟಿಸ್ ಮಾಡಿಯಲ್ಲ, ತೆಗಿಬೇಕು. ಎಲ್ಲ ಇಲ್ಲಿಗಲ್ ಆಗಿ ಉಂಟು, ತೆಗಿತಿಯಲ್ಲ ನೀನ್, ತೆಗಿತಿಯಲ್ಲ ಎಷ್ಟೆಲ್ಲ ಹೋಟೆಲ್ ರೋಡಲ್ಲಿ ಉಂಟು, ತೆಗಿತಿಯಲ್ಲ ನೀನು. ಹೋಗು ಬಾ, ಎಲ್ಲ ತೆಗಿ, ಸರ್ ಹೆಣ ಬಿದ್ದರೆ ಕಮಿಷನ್ ನೀವು ಜೆಸಿಬಿ ತೆಗಿವಾಗ ಜಾಗ್ರತೆ ಮಾಡ್ತೀರಿ, ಒಳ್ಳೆ ಕೆಲಸ ಮಾಡುವ ಜಾಗ್ರತೆ ಮಾಡ್ತೀರಿ. ಇಲ್ಲಿ ಮೀನು ಮಾರುಕಟ್ಟೆದ ಬಗ್ಗೆ ನೀವು ಎಲ್ಲ ಶಟ್ಟರ್ ಹಾಕಿದ್ದೀರಾ, ಅದು ನೀವು ಹೇಳೋಕ್ಕಿಂತ ಮುಂಚೆನೇ ಆಗಿದೆ ಸರ್. ಅದು ನಾನು ಇನ್ನು ಕೆಲಸ ಮಾಡಲ್ಲ ಹಾಗೆ ಇರ್ತೇನೆ ಅಂತ ಹೇಳಿದೆ. ಅದನ್ನು ಏಕಾಏಕಿಯಾಗಿ ನಾನೊಂದು ನಗರಸಭಾ ಸದಸ್ಯೆ, ಇಲ್ಲಿದು ಪ್ರಥಮ ಪ್ರಜೆ, ಜನರು ನನಗೆ ಕೇಳ್ತಾರೆ, ಇವರಿಗೆ ಇಷ್ಟ ಬಂದಾಗೆ ಬಂದ್ರೆ ಅವರ ಮನೆಯಲ್ಲಿ ಮಾಡ್ಕೊಳ್ಳಿ. ಅದೆಲ್ಲ ಒಂದು ಅಧಿಕಾರಿಯಾಗಿ ಅಷ್ಟು ಸಾಮಾನ್ಯ ಜನ ಇಲ್ವಾ? ಒಂದು ನೋಟಿಸ್ ಕೊಡುದು ಅಥವಾ ಒಂದು ಸಲಸ ಮಾತಾಡ್ಲಿಲ್ಲ, ನಾನೇ ಹೋಗಿ ಮಾತಾಡಿದ್ದು. ಅಟ್ಲೀಸ್ಟ್ ಮಾತಾಡ್ಬೋದಿತ್ತಲ್ಲ ಅದರ ಬಗ್ಗೆ, ಮೇಡಮ್ ಇದು ಹೀಗೀಗೆ ಆಗಿದೆ, ಇದರ ಬಗ್ಗೆ ಯಾರೋ ಒಬ್ಬ 3ನೇ ವ್ಯಕ್ತಿ ಹೇಳಿದ ಅಂತ ಅದು ಮಾಡುದಲ್ಲ. ಇವರ ಹೊಟ್ಟೆಗೆ ಹೊಡೆದ್ರೆ ಅದು ಯಾವತ್ತೂ ಅವರ ಕಣ್ಣೀರು ಶಾಪ್ ಆಗಿ ಪರಿಣಮಿಸ್ತದೆ. ಯಾಕಂದ್ರೆ ನನ್ಗೆ ನೋಡಿ, ಇದೆಲ್ಲ ಬಿಸಾಡುವಾಗ ಇದು ನನ್ನ ಸ್ವಂತ ದುಡ್ಡು, ಅವರದ್ದು ದುಡ್ಡು ಯಾವುದಲ್ಲ. ಕೊಡ್ಲಿ ನಂಗೆ ಅನುದಾನ, ನಾನೇ ಮೀನು ಮಾರುಕಟ್ಟೆ ಮೀನೆಲ್ಲ ಮಾಡ್ಬೇಕಂತ ನನಗೇನು ಇದಿಲ್ಲ. ಅವ್ರ ದುಡ್ಡು ಕೊಟ್ಟರೆ ಸಂತೋಷವಾಗಿ ನಾನು ಯಾವ ಕೆಲಸ ಮಾಡ್ತಾರೆ ನಾನು ಸ್ವಾಗತಾರ್ಹ. ನನ್ನ ವಾರ್ಡಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟಕ್ಕೂ ನನ್ನದು ಫುಲ್ ಸಪೋರ್ಟ್ ಇದೆ ಅವರಿಗೆ. ಆದರೆ ನಾನು ಮಾಡಲ್ಲ, ಬೇರೆಯವರಿಗೂ ಮಾಡ್ಲಿಕ್ಕೆ ಬಿಡಲ್ಲ, ಇದು ಯಾವ ನ್ಯಾಯ?
ಉಡುಪಿಯ ಸ್ವಾಗತ ಗೋಪುರದ ಬಳಿ ನಿರ್ಮಾಣ ಹಂತದಲ್ಲಿದ್ದಂಥ ಮೀನುಗಾರರ ಶೆಡ್ ಅನ್ನ ಅಕ್ರಮವಾಗಿ ಕಟ್ಟಲಾಗಿದೆ ಅನ್ನುವಂಥ ಕಾರಣ ಕೊಟ್ಟು ಇದೀಗ ಅದನ್ನ ಡೆಮೋಲಿಷ್ ಮಾಡಲಾಗಿದೆ. ನಗರಸಭೆ ಏಕಾಏಕಿ ಯಾವುದೇ ರೀತಿಯಾದಂಥ ನೋಟಿಸ್ ಅನ್ನ ನೀಡದೆ ಜೆಸಿಬಿ ಬಳಸಿ ಶೆಡ್ ಅನ್ನ ಕೆಡವಿ ಹಾಕಿದೆ ಅನ್ನುವಂಥದ್ದನ್ನ ಅಲ್ಲಿ ಆರೋಪಿಸಲಾಗ್ತಾ ಇದೆ. ಸಾರ್ವಜನಿಕರು, ರಿಕ್ಷಾ ಚಾಲಕರು ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲದೆ ಮೀನುಗಾರರ ಅನುಕೂಲಕ್ಕಾಗಿ ಸ್ವತಃ ನಗರಸಭೆಯ ಸದಸ್ಯರೇ ಆಗಿರುವಂತಹ ಯಾರು ಅಮೃತ ಕೃಷ್ಣಮೂರ್ತಿ ಎಂಬುವರು ತಮ್ಮ ಸ್ವಂತ ಖರ್ಚಿನಲ್ಲಿ ಆ ಒಂದು ಶೆಡ್ ಅನ್ನ ತಾತ್ಕಾಲಿಕವಾಗಿ ನಿರ್ಮಿಸಿಕೊಟ್ಟಿದ್ರು. ಇದೀಗ ಅದನ್ನು ಡೆಮಾಲಿಷ್ ಮಾಡಲಾಗಿದೆ. ಈ ಬಗ್ಗೆ ಸಂಕ್ಷಿಪ್ತ ವಿವರ ಕೊಡ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಪ್ರಮೋದ್. ಪ್ರಮೋದ್, ಏನಾಗಿತ್ತು ಅಲ್ಲಿ? ನಿಜಕ್ಕೂ ಅಕ್ರಮ ಆಗಿತ್ತ? ಶೆಡ್ ಅನ್ನ ಈಗ ಡೆಮಾಲಿಷ್ ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ? ಏನಾದ್ರೂ ಬದಲಿ ವ್ಯವಸ್ಥೆಯನ್ನ ಮಾಡಿಕೊಡ್ತಾರಾ ಅಲ್ಲಿ ಮೀನುಗಾರರ ವಸತಿಗಾಗಿ? ಏನು ಖಂಡಿತವಾಗಿ ಏನು ಉಡುಪಿಯ ನಿರ್ಮಾಣ ಹಂತದಲ್ಲಿರುವಂತಹ ಒಂದು ಮೀನು ಮಾರುಕಟ್ಟೆಯನ್ನು ನೆಲಸಮ ಮಾಡುವಂತಹ ಘಟನೆ ನಿನ್ನೆ ಉಡುಪಿಯ ಏನು ಸ್ವಾಗತ ಗೋಪುರದಲ್ಲಿ ನಡೆದಿದೆ. ಅಂದ್ರೆ ಈ ಒಂದು ಭಾಗದಲ್ಲಿ ಸುಮಾರು 40 ವರ್ಷಗಳಿಂದ ಮಹಿಳೆಯರು ಏನು ಮೀನು ಮಾರಾಟ ಮಾಡ್ತಾ ಇರ್ತಾರೆ. ಅವರಿಗೆ ಒಂದು ಏನು ತಾತ್ಕಾಲಿಕ ಒಂದು ಸೆಟ್ ನಿರ್ಮಾಣ ಆಗ್ಬೇಕೆಂಬ ಒಂದು ಬೇಡಿಕೆ ಈ ಭಾಗದ ಏನು ನಗರಸಭಾ ಸದಸ್ಯರಾದಂತ ಅಮೃತ ಕೃಷ್ಣಮೂರ್ತಿ ಅವರ ಹತ್ರ ಅವರು ವಿನಂತಿಸಿಕೊಳ್ತಿರ್ತಾರೆ. ಈ ಒಂದು ಇದರಲ್ಲಿ ಅವರು ಅಮೃತ ಕೃಷ್ಣಮೂರ್ತಿ ಅವರು ಈ ಒಂದು ಭಾಗದಲ್ಲಿ ಏನು ಒಂದು ಮೀನು ಮಾರುಕಟ್ಟೆಯನ್ನು ಇವರು ನಿರ್ಮಾಣ ಮಾಡ್ತಾರೆ. ಅಂದ್ರೆ ಈ ನಗರಸಭೆಯಲ್ಲಿ ಸದಸ್ಯ ಆಗಿರುವುದರಿಂದ ಇವರಿಗೆ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕೆಂಬ ಒಂದು ಆಸೆ ಕೂಡ ಇತ್ತು. ಇದರಿಂದ ಇವರು ಈ ಭಾಗದಲ್ಲಿ ಮೀನು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ. ಆದ್ರೆ ನಗರಸಭೆ ಏಕಾಏಕಿ ಬಂದು ಈ ಒಂದು ಏನು ನಿರ್ಮಾಣ ಮಾಡಿದಂತಹ ಈ ಒಂದು ಮೀನು ಮಾರುಕಟ್ಟೆಯನ್ನು ಕೆಡುವಂತ ಘಟನೆ ನಡೆದಿತ್ತು. ಈ ಸಂದರ್ಭದಲ್ಲಿ ಏನು ಅಲ್ಲಿ ಸ್ಥಳೀಯ ರಿಕ್ಷಾ ಚಾಲಕರು ಇರ್ಬೋದು, ಸ್ಥಳೀಯರು ಮತ್ತೆ ಮೀನುಗಾರರು, ಮೀನು ಮಾರಾಟ ಮಾಡುವಂತ ಮಹಿಳೆಯರು ಈ ಒಂದು ಏನು ಜೆಸಿಬಿ ತಂದು ಇವನು ಇದಕ್ಕೆ ಕೆಡುವ ಸಂದರ್ಭದಲ್ಲಿ ಅದನ್ನು ತಡೆಯುವಂತ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಕೆಲವು ಹೊತ್ತು ಈ ಒಂದು ಭಾಗದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಆದ್ರೆ ಈ ಭಾಗದ ಜನರ ಬೇಡಿಕೆಗೆ ಅನುಗುಣವಾಗಿ ಈ ಒಂದು ಏನು ನಗರಸಭಾ ಸದಸ್ಯೆ ಅಮೃತ ಕೃಷ್ಣಮೂರ್ತಿ ಅವರು ನಾವು ಈ ಒಂದು ಸೆಟ್ ನಿರ್ಮಾಣ ಮಾಡ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜನರಿಗೂ ಕೂಡ ಈ ಒಂದು ಭಾಗದಲ್ಲಿ ಈ ಒಂದು ಶೆಡ್ ನಿರ್ಮಾಣ ಮೀನು ಮಾರುಕಟ್ಟೆ ನಿರ್ಮಾಣ ಆಗುವ ಒಂದು ಅಗತ್ಯ ಕೂಡ ಇತ್ತು ಎಂಬ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಏನು ಪ್ರಮೋದ್, ಯಾವುದೇ ನೋಟಿಸ್ ಅನ್ನ ನೀಡದೆ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ? ಹೌದು. ಈ ಒಂದು ಏನು ಅಮೃತ ಕೃಷ್ಣಮೂರ್ತಿ ಅವರು ಮಾಧ್ಯಮದೊಂದಿಗೆ ಮಾತಾಡುವ ಸಂದರ್ಭದಲ್ಲಿ ನಾವು ಏನು ನಗರಸಭೆ ಆಯುಕ್ತರ ಗಮನಕ್ಕೂ ಕೂಡ ತಂದಿದ್ದೇವೆ. ಅವರು ಏನು ಈಗ ನಿರ್ಮಾಣ ಮಾಡಿದ ಹಂತದಲ್ಲಿರುವಂತ ಅದರಲ್ಲಿ ಇರ್ಲಿ, ನಾವು ಮುಂದೆ ಅದರ ಯಾವುದೇ ಕೆಲಸ ಮಾಡುದು ಬೇಡ ಒಂದು ಮಾತನ್ನು ಹೇಳಿದ್ರು. ಅದರ ಬೆನ್ನಿಗೆ ಅವರು ಜೆಸಿಬಿಯನ್ನು ಕಳಿಸಿ ಕೆಡುವಂತ ಕೆಲಸ ಮಾಡಿದ್ದಾರೆ. ಇದು ತುಂಬಾ ನಮಗೆ ನೋವು ತಂದಿದೆ ಎಂಬ ಮಾತನ್ನು ಕೂಡ ಅಮೃತ ಕೃಷ್ಣಮೂರ್ತಿ ಅವರು ಮಾಧ್ಯಮದ ಮುಂದೆ ಏನು ಹೇಳಿಕೊಂಡಿದ್ದಾರೆ. ಆದ್ರೆ ಈ ಒಂದು ಏನು ನಿರ್ಮಾಣ ಮಾಡಿರುವಂತ ಮೀನು ಮಾರುಕಟ್ಟೆಯನ್ನು ಕೆಡುವ ಸಂದರ್ಭದಲ್ಲಿ ಯಾವುದೇ ಒಂದು ನೋಟಿಸ್ ಆಗಿರಲಿ ಮತ್ತೆ ಆ ಭಾಗದ ಏನು ಸದಸ್ಯರಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸ ನಗರಸಭೆ ಮಾಡಿಲ್ಲ ಎಂಬ ಆರೋಪವನ್ನು ಕೂಡ ಅವರು ಮಾಡಿದ್ದಾರೆ. ಆದ್ರೆ ನಿರ್ಮಾಣ ಹಂತದಲ್ಲಿ ನಿರ್ಮಾಣ ಆಗಿರುವಂತಹ ಈ ಒಂದು ಮೀನು ಮಾರುಕಟ್ಟೆಯನ್ನು ಕೆಡುವ ಸಂದರ್ಭದಲ್ಲಿ ಏನು ಸದಸ್ಯ ಗಮನಕ್ಕೆ ತಂದು ಕೆಡುವಂತ ಕೆಲಸ ಆಗ್ಬೇಕು ಅಂತ ಒಂದು ಮಾತು ಕೂಡ ಅವರು ಹೇಳಿದ್ರು. ಆದ್ರೆ ಇವರ ಗಮನಕ್ಕೆ ತಾರದೆ ಈ ಒಂದು ಮೀನು ಮಾರುಕಟ್ಟೆಯನ್ನು ಕೆಳೆದಾರ ಅಂತ ಹೇಳ್ಬೋದು. ಇನ್ನು ನಗರಸಭೆ ಅಧಿಕಾರಿಗಳು ಯಾರಾದ್ರೂ ಬಂದು ಮೀನುಗಾರರ ಮಹಿಳೆಯರಿಗೆ ಉಳಿಯೋದಕ್ಕೆ ಬೇರೆ ವ್ಯವಸ್ಥೆಯನ್ನ ಮಾಡಿಕೊಡ್ತೇವೆ ಅನ್ನುವಂತ ಭರವಸೆಯನ್ನ ನೀಡಿದ್ದಾರೆ. ಸದ್ಯ ಅಲ್ಲಿನ ಮೀನುಗಾರರು ಎಲ್ಲಿ ವಾಸ ಮಾಡ್ತಿದ್ದಾರೆ, ಎಲ್ಲಿ ವಸತಿಯನ್ನ ಮಾಡ್ಕೊಂಡಿದ್ದಾರೆ ಅಂತ? ಅಂದ್ರೆ ಈ ಭಾಗದಲ್ಲಿ ಏನು ಉಡುಪಿಯ ಸ್ವಾಗತ ಗೋಪುರದ ಸಮೀಪದಲ್ಲೇ ಇವರು ಮೀನು ಮಾರಾಟವನ್ನು ಮಾಡ್ತಿದ್ರು. ಆದ್ರೆ ಇವರ ಏನು ಈ ಒಂದು ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಇವರಿಗೆ ತುಂಬಾ ತೊಂದರೆ ಆಗ್ತಿತ್ತು. ಆ ಒಂದು ಗಮನದಲ್ಲಿಟ್ಟುಕೊಂಡು ಈ ಭಾಗದಲ್ಲಿ ಒಂದು ಏನು ಮೀನು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ಈ ಒಂದು ನಗರಸಭೆಯ ಸದಸ್ಯೆ ಅವರ ಒಂದು ಬೇಡಿಕೆಯನ್ನು ಈಡೇರಿಸಬೇಕೆಂಬ ದೃಷ್ಟಿಯಲ್ಲಿ ಒಂದು ಮೀನು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ರೆ ನಗರಸಭೆ ಏಕಾಏಕಿ ಬಂದು ಈ ಒಂದು ಮೀನು ಮಾರುಕಟ್ಟೆಯನ್ನು ಕೆಡವಿರೋದ್ರಿಂದ ಸಾಕಷ್ಟು ನೋವು ಕೂಡ ತಂದಿದೆ ಎಂಬ ಒಂದು ಮಾತನ್ನು ಕೂಡ ಅವರು ನಗರಸಭೆಯ ಸದಸ್ಯೆ ಹೇಳಿದ್ದಾರೆ ಅಂತ ಹೇಳ್ಬೋದು. ಧನ್ಯವಾದಗಳು ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ. ಉಡುಪಿಯ ಸ್ವಾಗತ ಗೋಪುರದ ಬಳಿ ಏನು ಶೆಡ್ ಒಂದಿತ್ತು, ಬಹಳ ದಶಕಗಳ ಕನಸಾಗಿತ್ತು. ಅಂದರೆ ಮೀನುಗಾರಿಗೊಂದು ಶೆಡ್ಡನ್ನು ನಿರ್ಮಿಸಿಕೊಡ್ಬೇಕು ಅಂತ. ಆದರೆ ಅದಾಗಿರಲಿಲ್ಲ. ಹಾಗಾಗಿ ನಗರಸಭೆಯ ಸದಸ್ಯೆಯಾದಂಥ ಅಮೃತ ಕೃಷ್ಣಮೂರ್ತಿ ಅವರು ತಮ್ಮ ಸ್ವಂತ ಖರ್ಚಿನಲ್ಲೇ ತಾತ್ಕಾಲಿಕವಾಗಿ ಒಂದು ಶೆಡ್ಡನ್ನು ನಿರ್ಮಿಸಿಕೊಟ್ಟಿದ್ರು. ಇದೀಗ ಆ ಶೆಡ್ಡನ್ನು ನಗರಸಭೆಯೇ ಯಾವುದೇ ನೋಟಿಸ್ ನೀಡದೆ ಜೆಸಿಬಿ ಮೂಲಕ ಬಂದು ಡೆಮಾಲಿಷ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ.
ಏಕಾಏಕಿ ಈ ರೀತಿ ಮಾಡಿದರೆ ನಾವೆಲ್ಲಿ ಹೋಗಬೇಕು, ಎಲ್ಲಿ ಇರಬೇಕು? ನಮಗಂತೂ ನೀವು ಶೆಡ್ಡನ್ನು ನಿರ್ಮಿಸಿ ಕೊಟ್ಟಿಲ್ಲ, ಯಾರೋ ಕೊಟ್ಟಿದ್ದನ್ನು ಈ ರೀತಿ ಮಾಡಿದ್ದೀರಾ ನೀವು, ನಾವೇನು ಮಾಡಬೇಕು ಅಂತ ಅಳಲನ್ನು ತೋಡಿಕೊಂಡಿದ್ದಾರೆ ಅಲ್ಲಿನ ಮೀನುಗಾರ ಮಹಿಳೆಯರು. ಈ ಒಂದು ಘಟನೆಗೆ ಅಲ್ಲಿ ಸುತ್ತಮುತ್ತಲಿನ ಸಾರ್ವಜನಿಕರು ಹಾಗೆ ರಿಕ್ಷಾ ಚಾಲಕರು ಎಲ್ಲರೂ ಕೂಡ ಆಕ್ರೋಶ ಹೊರಹಾಕ್ತಾರೆ. ಸ್ವಲ್ಪ ಹೊತ್ತಿನ ಸಮಯದವರೆಗೂ ಕೂಡ ಮಾತಿನ ಚಕಮಕಿ ನಡೆಯುತ್ತೆ. ಗೊತ್ತಿಲ್ಲ ಏನಾಗುತ್ತೆ, ಏನು ಡಿಸಿಷನ್ ತಗೊಳ್ತಾರೆ ನಗರಸಭೆ ಅಂತ. ಇದು ಅಲ್ಲಿ ಉಡುಪಿಯಲ್ಲಿ ಆಗಿರುವಂತಹ ಘಟನೆ. ಶೆಡ್ಡನ್ನು ಡೆಮಾಲಿಷ್ ಮಾಡಿದ್ದಕ್ಕೆ ನಿನ್ನೆ ಸಂಜೆ ಅಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು.